ನವಂಬರ್ನಲ್ಲಿ ಬ್ಯಾಂಗ್ಳೂರಿನಲ್ಲಿ ಬ್ಯಾಂಗ್ಳೂರು ಕಂಬಳ ಅಂತ ಕಂಬಳವನ್ನು ಆಯೋಜನೆ ಮಾಡುವ ತಯಾರಿಯಲ್ಲಿದ್ದೇವೆ. ಒಂದು 4 ಸುತ್ತಿನ ಮಾತುಕತೆ ಆಗಿದೆ. ಅದರಲ್ಲೂ ನಿನ್ನೆ ಮೊನ್ನೆ 2 ದಿವಸ ಮಹಾರಾಣಿಯವರ ಹತ್ರ ಮಾತುಕತೆ ಮಾಡಿ ಅಲ್ಲಿ ಕಂಬಳ ನಡೆಸಲು ನಮಗೆ ಜಾಗ ಕೊಡುವಂಥ ಒಂದು ಮಹತ್ವದ ನಿರ್ಧಾರ ಏನಿದೆ ಅದು ನಿನ್ನೆ ಆಗಿದೆ. ಸುಮಾರು 18 ಎಕರೆ ಜಾಗೆಯನ್ನು ಕಂಬಳ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಾವೀಗ ಕಂಬಳ ಸಮಿತಿಯವರ ಜೊತೆ ಸೇರಿಕೊಂಡು ದಿವಸ ಒಂದು ಫಿಕ್ಸ್ ಮಾಡುವಂಥ ಒಂದು ಟೈಮ್ ನಮಗೆ ಯಾವ ದಿವಸ ಸಿಗ್ತದೆ ಅದನ್ನು ಫೈನಲೈಸ್ ಮಾಡಬೇಕಾಗಿದೆ. ಸುತ್ತಮುತ್ತ ಎಲ್ಲ ಹಾಲಿನವರು ಕೂಡ ಅಲ್ಲಿ 2-3 ದೊಡ್ಡ ಹಾಲಿನ ಇದೆ, ಅವರು ಕೂಡ ಅವರ ಕಾರ್ಯಕ್ರಮವನ್ನು ನಾವು ತಗೊಳ್ಳದೆ ನಾವು ಕೂಡ ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನೀರಿನ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. 2-3 ಕಡೆಯಿಂದ ನೀರಿನ ವ್ಯವಸ್ಥೆ ಜೋಡಣೆ ಮಾಡುವಂಥದ್ದು, ಕರೆ ಮಾಡುವಂಥದ್ದು, ನಿನ್ನೆ ಇವಾಗಲೇ ಆ ಜಾಗವನ್ನು ಸರ್ವೆ ಮಾಡಿ ಅದಕ್ಕೆ ಬೇಕಾಗುವ ಯಾವ ರೀತಿ ವಾಸ್ತು ಪ್ರಕಾರ ನಾವು ಕರೆಯನ್ನು ಮಾಡಬಹುದು ಆ ನಿರ್ಧಾರವನ್ನೆಲ್ಲ ಬಂದಿದ್ದೀವಿ. ನಿನ್ನೆ ಅದಕ್ಕೆ ಆರ್ಥಿಕ ಕ್ರೋಢೀಕರಣದ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ನಾಡಿದ್ದು ಬುಧವಾರ 6ನೇ ತಾರೀಕಿಗೆ ಬೆಂಗಳೂರಿನಲ್ಲಿ 6 ಗಂಟೆಗೆ ಬೆಂಗಳೂರಿನ ಎಲ್ಲ ಪ್ರಮುಖರ ಉದ್ಯಮಿಗಳ ಒಂದು ಸಭೆಯನ್ನು ಕರೆದಿದ್ದೀವಿ. ಆ ಮುಖಾಂತರ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರಿನ ಎಲ್ಲ ಈ ಭಾಗದ ಜನರನ್ನು ಪ್ರಮುಖರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ತಂಡ ಸುಮಾರು ಒಂದು 150 ಜನರ ಒಂದು ಸಮಿತಿಯನ್ನು ರಚಿಸಿ ಒಂದೊಂದು ವಿಭಾಗವನ್ನು ಒಬ್ಬೊಬ್ಬರಿಗೆ ಕೊಡುವ ಮುಖಾಂತರ ಒಳ್ಳೆಯ ರೀತಿಯಲ್ಲಿ ಈ ಕಂಬಳವನ್ನು ನಡೆಸಬೇಕು ಅಂತ ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಬಹುಶಃ ಎಲ್ಲರ ಸಹಕಾರ ಇದೆ ಇದಕ್ಕೆ. ನಾನು ಎಷ್ಟು ಅದರ ಆಲೋಚನೆಯಲ್ಲಿದ್ದೀನಿ, ಅದರ ಮಾಡಬೇಕನ್ನೋ ಆಸಕ್ತಿ ಇದೆ. ಅದಕ್ಕಿಂತ 10 ಪಾಲು ನಿಮ್ಮಂಥ ಮಾಧ್ಯಮದವರು, ಆನಂತರ ಬೇರೆ ಬೇರೆ ಆ ಭಾಗದ ಹಿತೈಷಿಗಳು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಬಿಟ್ಟು ಬ್ಯಾಂಗ್ಳೂರಿನ ಕಾರ್ಪೊರೇಟ್ಗಳು, ಶಾಸಕರು, ನಿನ್ನೆ 2-3 ಜನ ಶಾಸಕರು ಅವರೇ ಕರೆ ಮಾಡಿ ಏನು ನಮ್ಮ ಹತ್ರ ನಮ್ಮನ್ನು ನೀವು ಕಂಬಳದಲ್ಲಿ ತಗೊಳ್ಳೋದಿಲ್ವಾ, ಯಾಕೆ ನಮಗೆ ಕರೆಯೋದಿಲ್ಲ, ನಾವು ಬರ್ತೀವಿ. ನಿನ್ನೆ ಕಾರ್ಪೊರೇಟ್ರುಗಳಿಗೂ ನಮ್ಮ ಜೊತೆಯಲ್ಲಿ ಬರುವಂಥ ವಿಚಾರಗಳಾಗಿದೆ. ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂಥ ವಿಚಾರಗಳು ನಡೀತಾ ಇದೆ. ನಮ್ಮ ಈ ಭಾಗದ ಉದ್ಯಮಿಗಳು ಕೂಡ ಅದಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಒಳ್ಳೆಯ ಕಂಬಳ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಕೂಡ ಸಂಘ ನಾವೀಗ ನಾಡಿದ್ದು 10ನೇ ತಾರೀಕಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಂಬಳ ಸಮಿತಿಯ ಮೀಟಿಂಗ್ ಆಗ್ತದೆ. ಆನಂತರ ಇಲ್ಲಿಂದ ಯಾವ ರೀತಿ ಕಂಬಳದ ಕೋಣಗಳನ್ನು ತಗೊಂಡು ಹೋಗಬೇಕು, ನಾವು ಇಲ್ಲಿಂದ ಲಾರಿಯಲ್ಲಿ ಹೋಗೋದಾ, ಟ್ರೈನಲ್ಲಿ ಹೋಗೋದಾ, ಈಗ ಲಾರಿಯಲ್ಲೇ ಹೋಗೋದಂತ ಆಲೋಚನೆಯನ್ನು ಮಾಡಿದ್ದೀವಿ. ಇಲ್ಲಿಂದ ಅವರನ್ನು ಒಂದು 100 ಜೊತೆ ಕೋಣಗಳು ಜೊತೆಯಾಗಿ ಇಲ್ಲಿಂದ ಕಳಿಸುವಂಥದ್ದು, ಅವರನ್ನು ಹಾಸನದಲ್ಲಿ ಒಂದು ದಿವಸ ಹಾಸನದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ತುಳು ಸಂಘಟನೆಗಳೇನಿದೆ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಸೇರಿ ಅವರನ್ನು ಅಲ್ಲಿ ಸ್ವಾಗತ ಮಾಡುವಂಥದ್ದು, ಅವಳಿಗೆ ನಿಲ್ಲಿಕ್ಕೆ ಒಂದು ದಿವಸ ವ್ಯವಸ್ಥೆ ಅವರಿಗೆ ವಹಿಸಿಕೊಡುವಂಥದ್ದು. ಆನಂತರ ಹೋಗುವಾಗ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಭಾಗದಲ್ಲಿ ಆ ಜನರು ನಮ್ಮ ದಕ್ಷಿಣ ಕನ್ನಡದವರು ಅವರನ್ನು ಸ್ವಾಗತ ಮಾಡುವಂಥದ್ದು. ಒಟ್ಟಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಕಂಬಳವನ್ನು ಆಚರಿಸುವಂಥ ಆಲೋಚನೆಗಳನ್ನು ಹಾಕ್ಕೊಂಡಿದ್ದೀವಿ. ಬಹುಶಃ ದೇವರ ಅನುಗ್ರಹ ಅದಕ್ಕೆ ಸಿಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.